26ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ನಡೆಯಲಿಕ್ಕಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರತಕ್ಕಂತಹ ಬ್ರಿಜೇಶ್ ಚೌಟರನ್ನ ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ ಗೆಲ್ಲಿಸಬೇಕು ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ. ಕಳೆದ 10 ವರ್ಷಗಳಲ್ಲಿ 2014ರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಬಂದರದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ ಅನೇಕ ದೇಶದ ಗೌರವವನ್ನು ಹೆಚ್ಚಿಸತಕ್ಕಂಥ ಕೆಲಸ ಕಾರ್ಯಗಳು, ಈ ದೇಶದ ವಿಚಾರಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಕಾರ್ಯಕರ್ತರುಗಳ ಪರವಾಗಿ ನಿಲ್ಲತಕ್ಕಂಥ ಅನೇಕ ವಿದ್ಯಮಾನಗಳು, ಇವೆಲ್ಲದರ ನಡುವೆ ಜಗತ್ತು ಈ ದೇಶಕ್ಕೆ ಗೌರವ ಕೊಡಬೇಕು ಅನ್ನತಕ್ಕಂಥ ವಾತಾವರಣ ಸನ್ನಿವೇಶ ನಿರ್ಮಾಣ ಆಗತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಈ ದೇಶದಲ್ಲಿ ಮುಂದಿನ ದಿವಸಗಳಲ್ಲಿ ಆಗಬೇಕಾಗಿರತಕ್ಕಂತಹ ಅನೇಕ ಸಂಗತಿಗಳು, ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಮತ್ತು ಕಳೆದ 10 ತಿಂಗಳುಗಳಲ್ಲಿ ಕರ್ನಾಟಕ ಸರ್ಕಾರ ಮಾಡ್ತಾ ಇರತಕ್ಕಂತಹ ಮುಸಲ್ಮಾನರ ತುಷ್ಟೀಕರಣ ಮತ್ತು ಹಿಂದೂ ವಿರೋಧಿ ನೀತಿಯ ವಿರುದ್ಧ ಇವತ್ತು ಈ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ತೊಡೆಗಟ್ಟಿ ಕೆಲಸ ಮಾಡಬೇಕಾಗಿರತಕ್ಕಂತಹ ಸನ್ನಿವೇಶದಲ್ಲಿ ಇದ್ದೇವೆ. ಈ ರಾಷ್ಟ್ರದ ಪ್ರಧಾನಿಯವರು ಆರ್ಟಿಕಲ್ 370 ರದ್ದುಗೊಳಿಸತಕ್ಕಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಬೆಳವಣಿಗೆಗಳು, ಸಿಎಎ ಕಾನೂನುಗಳನ್ನ ಮಾಡಬೇಕು ಅಂತಕ್ಕಂಥ ಹೆಜ್ಜೆಯನ್ನ ಇಟ್ಟಿರತಕ್ಕಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಸಂಗತಿಗಳು, ಈ ರಾಷ್ಟ್ರದ ಕೃಷಿಕನ ಬದುಕು ಸ್ವಾಭಿಮಾನದಿಂದ ಕೊಡಬೇಕು ಅಂತಕ್ಕಂಥ ಯೋಜನೆಯಡಿಯಲ್ಲಿ ಇಟ್ಟಿರತಕ್ಕಂತಹ ಹೆಜ್ಜೆಗಳ ಆ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅನೇಕ ಸಂಗತಿಗಳು ಮತ್ತು ಸೂಕ್ಷ್ಮತೆಯನ್ನ ನಾವೆಲ್ಲ ಇವತ್ತು ಅರಿತಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತು ಕೊಡಬೇಕು ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಇವತ್ತು ವೈದ್ಯಕೀಯ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಅನೇಕ ಸ್ಥಾಪನೆ ಮಾಡತಕ್ಕಂಥ ಸಂಗತಿಗಳು, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಈ ಸಮಾಜದ ಜೊತೆಗೆ ಹೆಜ್ಜೆ ಇಡಬೇಕು ಅಂತಕ್ಕಂಥ ಯೋಜನೆಯಲ್ಲಿ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳು ಯುವಕರಿಗೆ ಕೆಲಸವನ್ನ ಕೊಟ್ಟು ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆಯನ್ನ, ಪರಿವರ್ತನೆಯನ್ನು ಮಾಡ್ತಾ ಈ ರಾಷ್ಟ್ರದ ಸತ್ಪ್ರಜೆಗಳನ್ನಾಗಿ ಅವರನ್ನ ರೂಪುಗೊಳಿಸಬೇಕು ಅಂತಕ್ಕಂಥ ಯೋಜನೆಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಮುದ್ರಾ ಯೋಜನೆಯಂತ ಅನೇಕ ಸಂಗತಿಗಳು, ಇವತ್ತು ಗೂಡಂಗಡಿಯಲ್ಲಿಯೂ ಕೂಡ ಹಣವನ್ನ ಕೊಡೋದಕ್ಕೆ ಸುಲಭ ಆಗಬೇಕು ಅಂತಕ್ಕಂಥ ಯೋಜನೆಯಲ್ಲಿ ಡಿಜಿಟಲ್ ಮಾದರಿಯ ಅನೇಕ ಯೋಜನೆಗಳು, ಈ ರೀತಿಯ ಅನೇಕ ಅಭಿವೃದ್ಧಿಯ ಜೊತೆಗೆ ಮುಂದಿನ 106 ವರ್ಷಗಳ ಕಾಲ ಈ ರಾಷ್ಟ್ರ ಹೇಗಿರಬೇಕು, ಈ ರಾಷ್ಟ್ರದ ಗೌರವ, ಈ ರಾಷ್ಟ್ರದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯತಕ್ಕಂಥ ವಾತಾವರಣ ಈ ದೇಶದಲ್ಲಿ ಆಗುವುದರ ಮತ್ತು ಜೊತೆಗೆ ಭಾರತಕ್ಕೆ ಗೌರವ ಕೊಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ದೇಶದ ಪ್ರಧಾನಿಯವರು ಕೆಲಸ ಮಾಡಿದ್ದಾರೆ. ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರು, ಅಟಲ್ ಬಿಹಾರಿ ವಾಜಪೇಯಿ ಅಂತ ಶ್ರೇಷ್ಠ ನಾಯಕರು ಹಾಕಿಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಸಂಕಲ್ಪವನ್ನಾಗಿ ಮಾಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಒಳ್ಳೆಯ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡುವುದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡತಕ್ಕಂಥ ಅನೇಕ ಸಂಗತಿಗಳು ಕಳೆದ 15 ವರ್ಷಗಳಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರ ಮುಖಾಂತರ ಆಯಿತು. ಇವತ್ತು ದೇಶದಲ್ಲಿ ಬದಲಾವಣೆ ಆಗತಕ್ಕಂತಹ ಸಂದರ್ಭದಲ್ಲಿ ಒಳ್ಳೆಯ ಒಬ್ಬ ಜನಪ್ರತಿನಿಧಿಯನ್ನ ಈ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕು. ಆ ಸಾಮಾನ್ಯ ಕಾರ್ಯಕರ್ತರ ಧ್ವನಿಯಾಗಿ ಈ ರಾಷ್ಟ್ರದ ಪ್ರಧಾನಿಯವರ ಯೋಜನೆಗಳನ್ನು ಸಾಕಾರಗೊಳಿಸಬೇಕು ಅನ್ನತಕ್ಕಂಥ ಯೋಜನೆ ಇದೆಯಲ್ಲಿ ಇವತ್ತು ಒಬ್ಬ ಯೋಗ್ಯ, ಸಮರ್ಥ, ವಿದ್ಯಾವಂತ ಅಭ್ಯರ್ಥಿಯನ್ನ ನಮಗೆ ಇವತ್ತು ರಾಷ್ಟ್ರದ ನಾಯಕರು ಕೊಟ್ಟಿದ್ದಾರೆ. ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಸೈನಿಕರಾಗಿ ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸತಕ್ಕಂಥ ಮತ್ತು ಈ ರಾಷ್ಟ್ರಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಕೆಲಸವನ್ನ ಮಾಡಿದವರು. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಈ
ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ಮಾನಸಿಕತೆಯನ್ನ ಅರಿತುಕೊಂಡು ಕೆಲಸ ಮಾಡಿರ್ತಕ್ಕಂಥ ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಅಭ್ಯರ್ಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ. ನಮ್ಮೆಲ್ಲರ ಗುರಿ ಇರುವಂತದ್ದು 4 ಲಕ್ಷಗಳ ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟಾರನ್ನ ಗೆಲ್ಲಿಸುವುದರ ಮುಖಾಂತರ ಮತ್ತೆ ಹಿಂದುತ್ವದ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕು. 98 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟಗಳು, ಸಂಘರ್ಷಗಳು, ಅವಮಾನಗಳು ನಡೆದಂತಹ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶಕ್ತಿಯನ್ನು ತುಂಬಿದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನ ಸಾಕಾರಗೊಳ್ಳಬೇಕು. 100 ವರ್ಷ ಆಗತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿರ್ತಕ್ಕಂಥ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಬ್ರಿಜೇಶ್ ಚೌಟಾರನ್ನ ಮತ್ತೆ ದೊಡ್ಡ ಅಂತರದಿಂದ ಗೆಲ್ಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಅನೇಕ ಬೆಳವಣಿಗೆಗಳು ಈ ಸಮಾಜದ, ಈ ಪಕ್ಷದ, ಈ ರಾಷ್ಟ್ರೀಯತೆ ಕೆಲಸವನ್ನ ಮಾಡತಕ್ಕಂಥ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸು ದಾಖಲು ಮಾಡಿ ಅವರನ್ನ ಜೈಲಿಗೆ ಹಾಕತಕ್ಕಂಥ ಅನೇಕ ಸಂಗತಿಗಳು, ಹಿಂದುತ್ವದ ಕೆಲಸವನ್ನ ಮಾಡತಕ್ಕಂಥ ಕಾರ್ಯಕರ್ತರ ಮೇಲೆ ವಿನಾಕಾರಣ ಗುಂಡಾಗಿರಿಯ ಮುಖಾಂತರ ಅವರ ಮೇಲೆ ಸವಾರಿ ಮಾಡತಕ್ಕಂಥ ಪ್ರಯತ್ನಗಳು, ಯಾವ ಈ ಸಮಾಜದ ಶಕ್ತಿಯಾಗಿ ಪಕ್ಷದ ಕೆಲಸವನ್ನ ಮಾಡತಕ್ಕಂಥ ಕಾರ್ಯಕರ್ತರ ಮನೆಗೆ ಗುಂಡಾ ಸಂಸ್ಕೃತಿಯ ಮುಖಾಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗಿ ಮತ್ತೆ ಸವಾರಿ ಮಾಡತಕ್ಕಂಥ ಪ್ರಯತ್ನವ ನಿಲ್ಲಬೇಕಾಗಿದ್ರೆ ನಾವು 4 ಲಕ್ಷ ಮತಗಳ ದೊಡ್ಡ ಮತಗಳ ಅಂತರದಿಂದ ಬ್ರಿಜೇಶ್ ಚೌಟಾರನ್ನ ಆರಿಸಲೇಬೇಕು. ಆ ಹಿನ್ನೆಲೆಯಲ್ಲಿ 30 ದಿವಸಗಳ ಕಾಲಾವಕಾಶ ನಮಗೆಲ್ಲರಿಗೂ ಇದೆ. ಆ 30 ದಿವಸಗಳ ಕಾಲಾವಕಾಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತಿಳಿಸಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ನಾವೆಲ್ಲರೂ ಮಾಡೋಣ. ಮುಂದಿನ ನಮಗೆಲ್ಲರಿಗೂ ದಿವಸಗಳು ನಮಗೆಲ್ಲರಿಗೂ ಸಂತೋಷದ ದಿನಗಳಾಗಲಿ. ಯಾವ ನಮ್ಮ ಅಸ್ಮಿತೆಯ ಭಾಗವಾಗಿರ್ತಕ್ಕಂಥ ಮಂದಿರದ ಲೋಕಾರ್ಪಣೆಯ ಆ ಸಂದರ್ಭ, ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಹಿಂದುತ್ವವನ್ನ, ಮತ್ತೆ ಅಭಿವೃದ್ಧಿಯನ್ನ, ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ಈ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮುಂದಿನ ಆ ಲೋಕಸಭಾ ಚುನಾವಣೆಯಲ್ಲಿ ತಾವರೆ ಗುರುತಿಗೆ ಮತವನ್ನ ಇಟ್ಟು ಪುತ್ತೂರು ಕ್ಷೇತ್ರದಲ್ಲಿ 1 ರಿಂದ 1.25 ಲಕ್ಷದ ಮತವನ್ನ ಬ್ರಿಜೇಶ್ ಚೌಟಾರಿಗೆ ಹಾಕಿಕೊಡುವುದರ ಮುಖಾಂತರ ಇತಿಹಾಸದ ಪುಟಗಳಲ್ಲಿ ಸೇರಿಸತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ಈ ದಿವಸದಿಂದಲೇ ನಾವೆಲ್ಲರೂ ಚುನಾವಣಾ ರಾಜಕಾರಣದಲ್ಲಿ, ಚುನಾವಣಾ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗೋಣ. ಆ ಮಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಆಶಯದ ಜೊತೆಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.